ಪುತ್ತೂರಿನ ಪೂಡ ಅಧ್ಯಕ್ಷರಾಗಿ ನಮ್ಮ ಭಾಸ್ಕರ್ ಕೋಡಿಂಬಾಲ ಅವರು, ಸದಸ್ಯರಾಗಿ ಲ್ಯಾನ್ಸಿ ಮಸ್ಕರೇಂಜಸ್ ಅವರು, ಇನ್ನೊಬ್ಬರು ಸದಸ್ಯರಾಗಿ ಅನ್ವರ್ ಕಾಸಿಮ್ ಅವರು, ಇನ್ನೊಬ್ಬರು ಸದಸ್ಯರಾಗಿ ನಿಹಾಲ್ ಶೆಟ್ಟಿ ಅವರು ಆಯ್ಕೆಯಾಗಿದ್ದಾರೆ. ಸರ್ಕಾರದ ಆದೇಶ ಬಂದಿದೆ. ನಿಮಗೆಲ್ಲ ಗೊತ್ತಿದೆ, ಪೂಡ ಅನ್ನುವ ಹೇಳುವಂಥದ್ದು ಎಲ್ಲರಿಗೆ ಈಗ ಎಷ್ಟೋ ಜನರು ಪೂಡದಲ್ಲಿ ಕೆಲವು ಸುಮಾರು ತೊಂದರೆಗಳಿದೆ. ಅಂದರೆ ಸ್ವಲ್ಪ ಸರ್ಕಾರದ ತೊಂದರೆಗಳು ಇದೆ, ಕಾನೂನಿನ ತೊಡಕುಗಳಿದೆ, ಸ್ವಲ್ಪ ಸಮಯ ಇದರ ಭಾಗ ಪೂಡದಲ್ಲಿಯೂ ತೊಂದರೆಗಳಿದೆ. ಎಲ್ಲ ಬಂದು ಇಲ್ಲಿ ಅಡಿಯುವಂಥ ಕೆಲಸಗಳು ಆಗ್ತಾಯಿದೆ. ನಾನು ಈ 4 ಅಧ್ಯಕ್ಷರು ಮತ್ತು 3 ಜನ ಸದಸ್ಯರಲ್ಲಿ ಹೇಳುವಂಥದ್ದು, ಯಾರು ಕೂಡ ಬಡವರು ಬಂದರೆ ನಿಮ್ಮ ಮನೆ ಮಕ್ಕಳಂತೆ ಅವರಿಗೆ ಅಟೆಂಡ್ ಮಾಡುವಂಥ ಕೆಲಸಗಳು ಆಗಬೇಕು. ಯಾರು ಬ್ರೋಕರ್ಗಳಿಗೆ ಇನ್ನೂ ಅವಕಾಶ ಕೊಡುವುದನ್ನು ಕಡಿಮೆ ಮಾಡಿ, ನಿಮಗೆಲ್ಲ ದೇವರು ಒಬ್ಬೊಬ್ಬರಿಗೆ ಒಂದು ಅವಕಾಶವನ್ನು ಕಲ್ಪಿಸುವಂಥದ್ದು. ಭ್ರಷ್ಟಾಚಾರ ರಹಿತವಾಗಿ ಕೂಡ ಕೆಲಸ ಮಾಡ್ತಾ ಇದೆ, ಜನಗಳಿಗೆ ಬಂದಾಗ ಸ್ಪಂದನೆ ಆಗ್ತಾ ಇದೆ. ನೋಡಿ, ಕಾನೂನಲ್ಲಿ ಎಲ್ಲ ಕಾನೂನುಗಳಿಗೆ ಅದನ್ನು ಹೌ ಯು ರೀಡ್ ಅಂತ ಇದೆ. ನಿಮ್ಗೆ ಗೊತ್ತು, ನೀವು ವಕೀಲರಾಗಿದ್ದೀರಿ, ಇಂಟರ್ಪ್ರಿಟೇಷನ್ ಹೇಗೆ ಮಾಡ್ತೀರಿ ಆಗಿರೋದು. ಎಲ್ಲ ಕಾನೂನುಗಳಿಗೂ ಸಬ್ ಕಾನೂನುಗಳು ಇದ್ದೇ ಇರ್ತದೆ ಈ ದೇಶದಲ್ಲಿ. ಯಾವ ಕಾನೂನು ಮಾಡಿದರೂ ಅದರಲ್ಲಿ ಸಬ್ ಕಾನೂನು ಇದೆ. ನಾನು ಮೊನ್ನೆ ಅಭಿಲಾಷ್ ಅವರ ಹತ್ರನೂ ಮಾತಾಡಿದ್ದೀನಿ. ಕೆಲವು ಕಡೆ ನಿಮಗೆ ಕನ್ವರ್ಷನ್ ಮಾಡಲಿಕ್ಕೆ, ಖಾತಾ ಮಾಡಲಿಕ್ಕೆ ಮತ್ತು ಪುರಸಭೆಯಿಂದ ನಮಗೆ ಖಾತಾ ಮಾಡುವಂಥದ್ದು ದೊಡ್ಡ ಸಮಸ್ಯೆಯನ್ನು ಎದುರಿಸಿರುವಂಥದ್ದು. ನಾನೇನು ಕಾನೂನನ್ನು ಉಲ್ಲಂಘನೆ ಮಾಡಿ ಕೊಡಿ ಅಂತ ಹೇಳೋದಿಲ್ಲ. ಕಾನೂನುಗಳಿಗೆ ಇಂಟರ್ಪ್ರಿಟೇಷನ್ ನೀವು ಹೇಗೆ ಮಾಡ್ತೀರಿ ಅದರ ಮೇಲೆ ಡಿಪೆಂಡ್ ಆಗ್ತಾ ಇದೆ. ಇಲ್ಲಿ ಯಾವುದೇ ರೀತಿಯ ಯಾರ್ಯಾರಿಗೆ ಮನೆ ಕಟ್ಟಲಿಕ್ಕೆ ತೊಂದರೆ ಆಗ್ತಾ ಇದೆ. ಈಗ ತಂದೆ ಹತ್ರ 10 ಸೆನ್ಸ್ ಜಾಗ ಇದ್ದರೆ ಮಗನಿಗೆ ಕೂಡ ಅದನ್ನು ಕಟ್ಟು ಮಾಡಿ ಕೊಡಲಿಕ್ಕೆ ಕಾನೂನಲ್ಲಿ ತೊಡಕಿದೆ. ಇದೇ ಒಂದು ಕಾನೂನನ್ನು ಇದು ನಮ್ಮ ಮೂಡಬಿದ್ರೆಯಲ್ಲಿ ಒಂದು ಕಾನೂನಿಗೆ ಅದಕ್ಕೆ ಬದಲಾವಣೆ ತರುವಂಥ ಕೆಲಸವನ್ನು ಮಾಡಿದ್ದಾರೆ. ಮಂಗಳೂರಿನಲ್ಲಿ ZRಲ್ಲೂ ಕೂಡ ಅದಕ್ಕೆ ಬದಲಾವಣೆಯನ್ನು ಮಾಡಿದೆ. ನೀವು ಕೂಡಲೇ ಮೊನ್ನೆ ಅವರ ಹತ್ರ ನಾನು ಅಧಿಕಾರಿ ಹತ್ರ ಡಿಸ್ಕಷನ್ ಮಾಡಿದ್ದೀನಿ. ಕೂಡಲೇ ನೀವು ರೆಸೊಲ್ಯೂಷನ್ ಅಂತ ತಗೊಂಡು ಏನು ಮಂಗಳೂರಿನಲ್ಲಿ ಕಾನೂನು ಇದೆ ಅದು ಪುತ್ತೂರಿಗೆ ಅನ್ವಯ ಆಗುವಾಗೆ ಬರಬೇಕು, ಏನು ಮೂಡಬಿದ್ರೆಯಲ್ಲಿ ಕಾನೂನು ಇದೆ ಅದು ಪುತ್ತೂರಿಗೆ ಅನ್ವಯ ಆಗಿ ಬರಬೇಕು. ಇಲ್ಲಿ ಪ್ರಪೋಸಲ್ ಮಾಡಿ ಕಳಿಸುವಂಥ ನಿಮ್ಮ ಕೆಲಸ ನಿಮಗೆ ಅದರಲ್ಲಿ ಇನ್ನಷ್ಟು ಬೇಡ ವ್ಯತ್ಯಾಸಗಳು ಅಂದರೆ ಚೇಂಜಸ್ ಬೇಕಿದೆ. ನಮಗೆ ಪೂರಕವಾಗಿ ಜನರಿಗೆ ಯಾವ ರೀತಿ ಸ್ಪಂದನೆ ಕೊಡಬೇಕು ಆ ರೀತಿಯಲ್ಲಿ ಪೂರಕ ಆಗುವಂಥ ಕಾನೂನುಗಳನ್ನು ಮಾರ್ಪಟ್ಟರೆ ನೀವು ಇಲ್ಲಿಂದ ಕಲಿಸಿದರೆ ಸರ್ಕಾರದಿಂದ ಮಾಡಿಕೊಡುವಂಥ ಕೆಲಸವನ್ನು ನಾನು ಮಾಡ್ತೇನೆ. ಕೂಡಲೇ ನೀವು ಬಹುಶಃ ಇವತ್ತು ನಾಳೆಯಲ್ಲಿ ಒಂದು ಮೀಟಿಂಗನ್ನು ಅದರ ಬಗ್ಗೆ ಅಧಿಕಾರಿಗಳ ಹತ್ರ ಚರ್ಚೆ ಮಾಡಬೇಕು. ಭ್ರಷ್ಟಾಚಾರ ರಹಿತವಾಗಿ ಈ ಕಾರ್ಯನಿರ್ವಹಣೆ ಮಾಡಬೇಕು. ಯಾರಿಗೆ ಮನೆ ಕಟ್ಟಲಿಕ್ಕೆ ತೊಂದರೆ ಇದೆ ಅವರಿಗೆ ಕಾನೂನಲ್ಲಿ ಅತ್ಯಂತ ಸಹಾಯ ಮಾಡುವ ರೀತಿಯಲ್ಲಿ ನೀವು ಕಾರ್ಯನಿರ್ವಹಿಸ್ತಿರುವಂಥ ನಂಬಿಕೆ ನನಗಿದೆ. ಇದು ಆಧಾರದ ಮೇಲೆ ನಿಮ್ಮ ಹೆಸರನ್ನು ಸರ್ಕಾರಕ್ಕೆ ಕಳಿಸುವಂಥ ಕೆಲಸವನ್ನು ಮಾಡಿದರೆ ಖಂಡಿತ ಆ ರೀತಿಯಲ್ಲಿ ಕೂಡ ಕೆಲಸ ಮಾಡೋದು. ನಾನು ಕೂಡ ತಿಂಗಳಿಗೆ ಒಂದು ಸಲ ಇದಕ್ಕೆ ಬರಲಿಕ್ಕಿದೆ. ಯಾಕಂತ ಹೇಳಿದ್ರೆ ನನಗೆ ಗೊತ್ತಿದೆ ಇದರಲ್ಲಿ ಏನೇನು ತೊಂದರೆಗಳಿದೆ, ಯಾರ್ಯಾರು ಯಾವ ರೀತಿ ಕೆಲಸಗಳಾಗ್ತಿದೆ ನನಗೆ ಗೊತ್ತಿದೆ. ನಾನು 22 ವರ್ಷದಿಂದ ಬಿಲ್ಡರ್. ನನಗೆ ಎಲ್ಲ ಸಂಗತಿಗಳು ಯಾವುದು TDR ಅಂತಂದರೆ ಏನೋ, ಮಾಸ್ಟರ್ ಪ್ಲ್ಯಾನ್ ಅಂತ ಹೇಳಿದ್ರೇನು, ಮಾಸ್ಟರ್ ಪ್ಲ್ಯಾನ್ ಹೇಗೆ ಹೋಗಬೇಕು, ಯಾವ ಝೋನ್ ಇದೆ, ಝೋನಲ್ಲಿ ಎಲ್ಲಿಂದ ಇದು NOC ಕೊಡಬೇಕು, ಎಲ್ಲ ಮಾಹಿತಿಗಳು ನನ್ನ ಹತ್ರ ಕೂಡ ಇದೆ. ಅದನ್ನು ಪೂರಕ ನಾನು ಇಷ್ಟರವರೆಗೆ ಪೂರಕ್ಕೆ ಯಾಕೆ ಬಂದಿಲ್ಲ ಅಂತ ಹೇಳಿದ್ರೆ ಎಲ್ಲ ಕಚೇರಿಗಳಿಗೆ ಹೋಗಿದ್ದೀನಿ. ಪೂಡಕ್ಕೆ ನಾನು ಯಾಕೆ ಬಂದಿಲ್ಲ ಅಂತ ಹೇಳಿದ್ರೆ ನನ್ನ ಹತ್ರ ಒಂದಷ್ಟು ಪ್ರಶ್ನೆಗಳಿತ್ತು. ಆ ಪ್ರಶ್ನೆಗಳಿಗೆ ಉತ್ತರ ಬರಲಿಕ್ಕೆ ಕಾಯ್ತಾ ಇದ್ದೀನಿ. ಅದಾದ ಕೂಡಲೇ ಪೂಡಕ್ಕೂ ಬರ್ತೀನಿ, ನಿಮ್ಮನ್ನು ಬಿಡುವುದಿಲ್ಲ. ನೀವು ಕೂಡ ಕರೆಕ್ಟಾಗಿ ಎಲ್ರಿಗೂ ಸ್ಪಂದನೆ ಕೊಡುವಂಥ ಕೆಲಸಗಳು ಬಾಡವರಿಗೆ ಸ್ಪಂದನೆ ಮಾಡೋದ್ರಲ್ಲಿ ಒಂದು ನಿಮಿಷ ಹಿಂದೆ ಮುಂದೆ ನೋಡಬೇಡಿ. ಟು ಡಿಸ್ಚಾರ್ಜ್ ಯುವರ್ ಡ್ಯೂಟಿ ಆ್ಯಂಡ್ ಹೆಲ್ಪ್ ಪುವರ್ ಪೀಪಲ್. That's my wish. That's my request to you all. That you have to deliver the things. Thank you. ಅಶೋಕ್ ಕುಮಾರ್ ರೈ ಅವರೇ ಹಾಗೂ ನನ್ನೊಟ್ಟಿಗೆ ಸಹವರ್ತಿಗಳಾಗಿ ಕೆಲಸ ಮಾಡತಕ್ಕಂಥ ನಿಹಾಲ್ ಅವರೇ ಹಾಗೂ ಲ್ಯಾನ್ಸಿ ಮಸ್ಕರೇಂಜಸ್ ಅವರೇ, ಅನ್ವರ್ ಕಾಸಿಮ್ ಅವರೇ, ನಮ್ಮ ನಾಯಕರಾದ ಯಮುನಾ ಶೆಟ್ಟಿ, ಅಮ್ಮಸ್ವಾಮಿ, ಪ್ರಸಾದ್ ಕೌಶಲ್, ಶಾಪು ಅವರೇ, ನಾಯಕರೇ ಹಾಗೂ ಮಾಧ್ಯಮದ ಮಿತ್ರರೇ, ಪ್ರಪ್ರಥಮ ಬಾರಿಗೆ ನನಗೆ ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಂತಹ ನಮ್ಮ ಕ್ಷೇತ್ರದ ನಾಯಕರಾದಂತಹ ಹಾಗೂ ಶಾಸಕರಾದಂತಹ ಸನ್ಮಾನ್ಯ ಶ್ರೀ ಅಶೋಕ್ ಕುಮಾರ್ ಅವರಿಗೆ ನನ್ನ ಹೃದಯಾಂತರಾಳದ
ಅದೇ ರೀತಿ ಇದಕ್ಕೆ ಸಹಕರಿಸಿದಂಥ ನಮ್ಮ ಎಲ್ಲ ನಾಯಕರು ಸಹ ನನ್ನ ಹೆಸರು ಸೂಚಿಸುವಾಗ ಅದಕ್ಕೆ ಯಾವುದೇ ಆಕ್ಷೇಪವನ್ನು ವ್ಯಕ್ತಪಡಿಸದೆ ನನಗೆ ಕೂಡದ ಅಧ್ಯಕ್ಷ ಆಗಲಿಕ್ಕೆ ಸಹಕಾರಿಯಾಗಿದೆ. ಎಲ್ಲರಿಗೂ ಸಹ ಹೆಸರು ಹೇಳುವುದಿಲ್ಲ, ಎಲ್ಲರಿಗೂ ಸಹ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಈಗಾಗಲೇ ಶಾಸಕರು ಹೇಳಿದ ಪ್ರಕಾರ ಭ್ರಷ್ಟಾಚಾರ ಮುಕ್ತವಾಗಿ ಆಡಳಿತ ನಡೆಸಬೇಕು ಅಂತ ಹೇಳುವ ಒಂದು ಮಾತನ್ನು ಹೇಳಿದರು. ಖಂಡಿತವಾಗಿಯೂ ನಾನು ನನ್ನ ಜೀವನದಲ್ಲಿ ಭ್ರಷ್ಟಾಚಾರ ಮಾಡಲಿಲ್ಲ, ಹಾಗಾಗಿ ಇನ್ನು ಮುಂದಕ್ಕೂ ಸಹ ಭ್ರಷ್ಟಾಚಾರ ಮಾಡೋದಿಲ್ಲ ಅಂತ ಹೇಳುವ ಭರವಸೆಯನ್ನು ಈ ಸಲ ಕೊಡಲಿಕ್ಕೆ ಇಷ್ಟಪಡ್ತೇನೆ. ಈಗಾಗಲೇ ನಾವು ಈ ಕೂಡದ ಬಗ್ಗೆ, ಈ ಅಧ್ಯಕ್ಷ ಸ್ಥಾನ ವಹಿಸಿಕೊಳ್ಳುವ ಬಗ್ಗೆ ನಾನು ಹಲವಾರು ನನ್ನ ಸ್ನೇಹಿತರನ್ನು ಎಲ್ಲ ಕರೆದಾಗ ಪ್ರಥಮವಾಗಿ ಅವರು ಹೇಳುವಂಥದ್ದು, ನೀವು ಬಂದ ಮೇಲೆ ಕಟ್ಟುಕಾನೋಷನ್ನು ಸರಿ ಮಾಡಬೇಕು, ಮತ್ತು ಸಿಂಗಲ್ ಲೇಔಟನ್ನು ಸರಿ ಮಾಡಬೇಕು. ಈ ರೀತಿ ಹಲವಾರು ಸಮಸ್ಯೆಗಳು. ಕೆಲವರು ಹೇಳ್ತಾರೆ ನಮ್ಮ ಕೂಟ ಕಚೇರಿ ಹೋಗಿ ಹೊರಗೆ ಬರುವಾಗ ಕಣ್ಣಲ್ಲಿ, ಮೂಗಲ್ಲಿ, ಕಿವಿಯಲ್ಲಿ ಎಲ್ಲ ಬೆಂಕಿ ಬರ್ತದೆ ಅಂತೆ, ಹೇಗೆ ಮಾಡೋದು ಆ ರೀತಿ ಹೇಳ್ತಾರೆ. ನಿಮ್ಮ ಮೇಲೆ ತುಂಬ ಉತ್ತಮವಾದ ನಿರೀಕ್ಷೆ ಉಂಟದೆ. ನನಗೆ ಧೈರ್ಯ ಏನು ಹೇಳಿದರೆ ಶಾಸಕರಿದ್ದಾರೆ, ಹಾಗಾಗಿ ನಾವು ಈ ಸಮಸ್ಯೆಗಳನ್ನು ಪರಿಹರಿಸಬೇಕು. ಇವರು ಹೇಳಿದ ಹಾಗೆ ನಾವು ಬಡವರಿಗೆ ಸಹಾಯವನ್ನು ಮಾಡಬೇಕು, ಭ್ರಷ್ಟಾಚಾರ ರಹಿತವಾಗಿ ಕೆಲಸ ಮಾಡಬೇಕು. ಕಾನೂನುಗಳು ಇರುವುದು ಯಾಕೆ ಅಂತ ಹೇಳಿದರೆ ಜನರಿಗೆ ಸಹಾಯ ಮಾಡಲಿಕ್ಕೆ, ಜನರಿಗೆ ತೊಂದರೆ ಕೊಡಲಿಕ್ಕೆ ಕಾನೂನು ಇರುವುದಲ್ಲ. ನಾವು ಆ ರೀತಿಯಲ್ಲಿ ಕಾನೂನು ಇಂಟರ್ಪ್ರಿಟೇಷನ್ ಮಾಡಿ ನಾವು ಕೆಲಸಗಳನ್ನು ಮಾಡಬೇಕು ಅಂದರೆ ನನ್ನ ಆಸೆ. ಖಂಡಿತವಾಗಿಯೂ ನಿಮ್ಮೆಲ್ಲರ ಸಹಕಾರ ಉತ್ತಮ ಇವರು ಅಭಿಲಾಷ್ ಇದ್ದಾರೆ ಇಲ್ಲಿ, ಮತ್ತು ನಮ್ಮ ನಗರಸಭೆಯ ಎಲ್ಲರೂ, ಮತ್ತು ನಮ್ಮ ಮುಖ್ಯವಾಗಿ ನನಗೆ ಸಹಾಯ ಬೇಕಾದ್ದು ನಮ್ಮ ಒಟ್ಟಿಗೆ ಕೆಲಸ ಮಾಡತಕ್ಕಂಥ 3 ಜನ ಸದಸ್ಯರು ಮತ್ತು ಅಧಿಕಾರಿ ವರ್ಗದವರು. ನಿಮ್ಮ ಸಹಕಾರ ನಾನು ಕೊಡ್ತೇನೆ. ಒಬ್ಬನಿಂದ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ನೀವೆಲ್ಲ ಒಂದೇ ಮನಸ್ಸಲ್ಲಿ ನೀವು ಕೆಲಸ ಮಾಡಿದರೆ ಶಾಸಕರು ಹೇಳಿದ ರೀತಿಯಲ್ಲಿ ಒಂದು ಉತ್ತಮವಾದ ಹೆಸರನ್ನು ಗಳಿಸ್ಬೋದು ಅಂತೇಳಿ ನನ್ನ ಒಂದು ನಿರೀಕ್ಷೆ, ಮತ್ತು ಅದು ಖಂಡಿತ ಹುಸಿಯಾಗಲಿಕ್ಕೆಲ್ಲ ಅಂತ ಹೇಳುವ ಭರವಸೆ ಸಹ ಉಂಟು. ಹಾಗಾಗಿ ನನ್ನ ಅವಧಿಯಲ್ಲಿ ಶಾಸಕರ ನಿರೀಕ್ಷೆಯಂತೆ ನಾನು ಖಂಡಿತವಾಗಿ ಕೆಲಸ ಮಾಡ್ತೇನೆ, ಮತ್ತು ಜನರ ನಿರೀಕ್ಷೆಯಂತೆ ಜನರಿಗೆ ಸಹಾಯ ಮಾಡಬೇಕು ಅಂತ ಹೇಳುವಂಥ ಉದ್ದೇಶ ನಮಗೆ ಎಲ್ಲರಿಗೂ ಸಹ ಉಂಟು. ಅದನ್ನು ಖಂಡಿತವಾಗಿ ಪೂರೈಸ್ತೇನೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತು ಸಾರ್ವಜನಿಕರದ್ದು ಸಹ ಸಹಕಾರ ಬೇಕಾಗ್ತದೆ. ನಾವು ಕಾನೂನನ್ನು ಇಂಟರ್ಪ್ರಿಟೇಷನ್ ಮಾಡಲಿಕ್ಕೆ ಅವಕಾಶ ಇದ್ದಲ್ಲಿ ಪೂರಕವಾಗಿ ಇಂಟರ್ಪ್ರಿಟೇಷನ್ ಮಾಡ್ಬೋದು, ಅದರ ಅಪವಾದವನ್ನು ಉಪಯೋಗಿಸಿಕೊಂಡು. ಕಾನೂನಲ್ಲೇ ಇದು ಇಲ್ಲದಿದ್ದರೆ ಕಾನೂನನ್ನು ತಿದ್ದುಪಡಿ ಮಾಡಬೇಕು. ಅದು ಏನು ಅಂತೇಳಿ ನಾವು ಹೊಸದಾಗಿ ಒಂದು ಇದರ ಒಳಗೆ ನಾವು ನುಗ್ಗಿದ್ದೇವೆ. ಒಳಗೆ ನುಗ್ಗಿ ಅದರ ಒಳಗೆ ನಾವು ಕಾನೂನು ಪುಸ್ತಕ ಓದಿರ್ಬೋದು. ವಾಸ್ತವಿಕವಾಗಿ ಜನರ ಸಮಸ್ಯೆಗಳು ನಮ್ಮ ಕೈಗೆ ಬಂದಾಗ ಅದು ಹೇಗೆ ನಾವು ಅದನ್ನು ನಿವಾರಿಸಬೇಕು ಹೇಳುವಂಥದ್ದು ಪ್ರಾಕ್ಟಿಕಲಾಗಿ ಆವಾಗಲೇ ಗೊತ್ತಾಗುವಂಥದ್ದು. ಹಾಗಾಗಿ ಅಂಥ ವಿಚಾರಗಳು ಬಂದಾಗ ನಾವು ಆದಷ್ಟು ಜನರಿಗೆ ತೊಂದರೆ ಆಗದ ರೀತಿಯಲ್ಲಿ, ಜನಸಾಮಾನ್ಯರಿಗೆ ತೊಂದರೆ ಆಗದ ರೀತಿಯಲ್ಲಿ ನಾವು ಕೆಲಸ ಕಾರ್ಯವನ್ನು ಮಾಡ್ತೇವೆ. ಅದಕ್ಕೆ ತಮ್ಮೆಲ್ಲರ ಸಹಕಾರವನ್ನು ಸಹ ಕೋರ್ತೇವೆ. ಮತ್ತು ಶಾಸಕರು ಹೇಳಿದಾಗೆ ನೀವು ತಿಂಗಳಿಗೊಮ್ಮೆ ಆದರೂ ಇಲ್ಲಿಗೆ ಬಂದರೆ ನಮಗೆ ಸಹ ಒಳ್ಳೆಯದಾಗ್ತದೆ, ನಮಗೆ ಸಹ ಶಕ್ತಿ ಬರ್ತದೆ ಅಂತ ಹೇಳ್ತಾ, ನನಗೆ ಈ ಅವಕಾಶ ಮಾಡಿಕೊಟ್ಟಂಥ ನನ್ನ ಪಕ್ಷಕ್ಕೆ, ನಮ್ಮ ನಾಯಕರಿಗೆ ಹಾಗೂ ಎಲ್ಲ ಕಾರ್ಯಕರ್ತರಿಗೆ ಸಹ ನಾನು ಹೃದಯಾಂತರಾಳದ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.